ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 5ನೇ ಅಧ್ಯಾಯ 15ನೇ ಶ್ಲೋಕ. ಜುಗುಪ್ಸಿತಂ ಧರ್ಮಕೃತೆ ಅನುಶಾಸತ ಸ್ವಭಾವ ರಕ್ತಸ್ಯ ಮಹಾನ್ ವ್ಯತಿಕ್ರಮ ಯತ್ ವಾಕ್ಯತೆ ಧರ್ಮ ಇತಿ ಇತರ ಸ್ಥಿತ ನ ಮನ್ಯತೆ ತಸ್ಯ ನಿವಾರಣಂ ಜನ. ಜನರು ಸಾಮಾನ್ಯವಾಗಿ ಭೋಗದ ಕಡೆಗೆ ಪ್ರವೃತ್ತಿ ಉಳ್ಳವರು. ಅಂದ್ರೆ ಹೆಚ್ಚಿನವರಿಗೆ 99% ಜನರಿಗೆ ಭೋಗಿ. ನೀವು ಧರ್ಮದ ಹೆಸರಿನಲ್ಲಿ ಜನರನ್ನು ಆ ದಿಕ್ಕಿನಲ್ಲಿ ಸಾಗಲು ಪ್ರೋತ್ಸಾಹಿಸಿದ್ದೀರಿ. ಇದು ನಿಂದಾರ್ಹವಾದದ್ದು ಮಾತ್ರವಲ್ಲ, ವಿವೇಚನೆಗೆ ಹೊರತಾದದ್ದು. ನೀವು ಅವರಿಗೆ ಹಾಗೆ ಮಾರ್ಗದರ್ಶನ ಮಾಡಿರುವುದರಿಂದ ಅವರು ಧರ್ಮದ ಹೆಸರಿನಲ್ಲಿ ಅಂತ ಚಟುವಟಿಕೆಗಳನ್ನು ನಡೆಸುತ್ತಾರೆ. ಅದರ ನಿಷೇಧಕ್ಕೆ ಗಮನ ಕೊಡುವುದೇ ಇಲ್ಲ. ನೋಡಿ, ಹೆಚ್ಚಿನವರಿಗೆ ಅಂದ್ರೆ ಇಂದ್ರಿಯ ಭೋಗ ಬಿಡ್ಲಿಕ್ಕೆ ಮನಸ್ಸಿಲ್ಲ. 99% ಜನ ಕಲಿಯುಗದಲ್ಲಂತೂ ಎಲ್ಲರಿಗೂ ಭೋಗ. ಮತ್ತೆ ವೇದವ್ಯಾಸರು ಎಂತ ಮಾಡಿದ್ದಾರೆ, ನೀವು ಧರ್ಮದ ಹೆಸರಿನಲ್ಲಿ ಜನರನ್ನು ಆ ದಿಕ್ಕಿನಲ್ಲಿ ಸಾಗಲು ಪ್ರೋತ್ಸಾಹಿಸಿದೆ. ಈಗ ನೋಡಿ, ವೇದವ್ಯಾಸರು ಈ ಭಾಗವತ ಬರೆಯುವ ಮುಂಚೆ ತುಂಬಾ ಪುರಾಣ ಮತ್ತೆ ಈ ವೇದಗಳು ಉಪನಿಷತ್ ಎಲ್ಲ ಬರೆದಿದ್ದಾರೆ. ಆದ್ರೆ ಅದರಲ್ಲಿ ಎಂತ ಉಂಟು, ಕೃಷ್ಣನ ಬಗ್ಗೆ ಅಂದ್ರೆ ಇಂದ್ರಿಯ ಭೋಗ ಬಿಟ್ಟು ಟೋಟಲ್ ಕೃಷ್ಣ ಸರೆಂಡರ್ ಉಂಟಾ? ಇಲ್ಲ. ಅದು ಈ ಭಾಗವತದಲ್ಲಿರುವುದು. ಹಾಗಾಗಿ ಅಲ್ಲಿ ಎಂತ ಮಾಡಿದ್ದಾರೆ, ಬೇರೆ ಬೇರೆ ಗುಣಗಳಿಗೆ ತಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದು ಜನರು ಎಂತ ಮಾಡುದು, ಅದೇ ಫೈನಲ್ ಅಂತ ಎಣಿಸುದು. ಇದು ಮೂರ್ಖದ, ಅದು ಫೈನಲ್ ಅಲ್ಲ. ಹಾಗೆ ನಾಲ್ಕು ನೀವು ಹೇಳ್ತಾ ಇದ್ದಾರೆ ನೋಡಿ, ನೀವು ಧರ್ಮದ ಹೆಸರಿನಲ್ಲಿ ಜನರನ್ನು ಆ ದಿಕ್ಕಿನಲ್ಲಿ ಸಾಗಲು ಪ್ರೋತ್ಸಾಹಿಸಿದ್ದೀರಿ, ಆ ಭೋಗದ ಕಡೆಗೆ. ಇದೇ ಕಾರಣ ವೇದವ್ಯಾಸರು. ಇದು ನಿಂದಾರವಾದದ್ದು ಮಾತ್ರವಲ್ಲ, ವಿವೇಚನೆ ಹೊರತಾದ. ನೀವು ಅವರಿಗೆ ಹಾಗೆ ಮಾರ್ಗದರ್ಶನ ಮಾಡಿದಿರೋದ್ರಿಂದ ಅವರು ಧರ್ಮದ ಹೆಸರಿನಲ್ಲಿ ಅಂತ ಚಟುವಟಿಕೆ ನಡೆಸುತ್ತಾರೆ. ಅದರ ನಿಷೇಧಕ್ಕೆ ಗಮನ ಕೊಡುವುದೇ ಇಲ್ಲ. ಹೇಗಂದ್ರೆ ಈಗ ವೇದಗಳು ಹೇಳುವುದು ಎಂತ ಅಂದ್ರೆ, ಪ್ರಭುಪಾದ ಹೇಳ್ತಾರೆ, ವೇದಗಳು ಹೇಳುವುದು ಸ್ವರ್ಗಲೋಕಕ್ಕೆ ಹೇಗೆ ಹೋಗುವುದು, ಮತ್ತೆ ಬ್ರಹ್ಮಲೋಕಕ್ಕೆ ಹೇಗೆ ಹೋಗುವುದು, ಆ ಶಿವನ ಧಾಮಕ್ಕೆ ಹೇಗೆ ಹೋಗುವುದು, ದೇವಿ ಧಾಮಕ್ಕೆ ಹೇಗೆ ಹೋಗುವುದು, ಇದೆಲ್ಲ ಉಂಟು ವೇದಗಳಲ್ಲಿ. ಅಂದ್ರೆ ಪುಣ್ಯ ಕೆಲಸ ಮಾಡುವುದು, ಪುಣ್ಯದ ಕೆಲಸ. ಆದ್ರೆ ಅಲ್ಲಿ ಹೋಗಿ ಕೂಡ ಪ್ರಯೋಜನ ಇಲ್ಲ. ಮತ್ತೆ ನಮಗೆ ಜನ್ಮ ಉಂಟೆ, ಜನ್ಮ ಮತ್ತು ಜರವ್ಯಾಧಿ ಉಂಟು. ಹಾಗಾಗಿ ಇದು ಕೂಡ ಇಂದ್ರಿಯ ಭೋಗವೇ. ನೋಡಿ, ಈಗ ಪ್ರಭುಪಾದ ಹೇಳುವಂತದ್ದು, ಸಪೋಸ್ ನಾವೀಗ ಡಿ ಕ್ಲಾಸ್ ಜೈಲಲ್ಲಿ ಇದ್ದೇವೆ. ಡಿ ಕ್ಲಾಸ್ ಜೈಲ್ ಅಂದ್ರೆ ನರಕ. ವೇದಗಳು ಎಂತ ಹೇಳುದು, ಸಿ ಕ್ಲಾಸ್ ಜೈಲಿಗೆ ಹೇಗೆ ಹೋಗುವುದು ಅಂದ್ರೆ ಭೂಲೋಕಕ್ಕೆ, ಮತ್ತೆ ಬಿ ಕ್ಲಾಸ್ ಜೈಲಿಗೆ ಸ್ವರ್ಗಲೋಕಕ್ಕೆ ಹೇಗೆ ಹೋಗುವುದು, ಎ ಕ್ಲಾಸ್ ಜೈಲ್ ಈ ಬ್ರಹ್ಮಲೋಕಕ್ಕೆ ಹೇಗೆ ಹೋಗುವುದು, ಇದನ್ನು ತಿಳಿಸ್ತದೆ. ಆದ್ರೆ ಭಾಗವತ ನಮ್ಮನ್ನು ಈ ಜೈಲಿಂದ ಹೊರಗೆ ತರ್ತದೆ. ಮೈನ್ ಅದು ಬೇಕು. ಹೇಗಂದ್ರೆ ಡಿ ಕ್ಲಾಸ್ ಜೈಲಿನಲ್ಲಿ ಅಂದ್ರೆ ನಮ್ಗೆ ತುಂಬಾ ಕೂಲಿ ಕೆಲಸ ಮಾಡ್ಲಿಕ್ಕೆ ಇರ್ಬೋದು, ಮತ್ತೆ ನಮಗೆ ಊಟ ಎಲ್ಲ ಒಂದೊತ್ತಿರ್ಬೋದು. ಸ್ವಲ್ಪ ಸಿ ಕ್ಲಾಸ್ ಜೈಲಲ್ಲಿ ಹೇಗೆ ನಮ್ಗೆ ಆ ಕೂಲಿ ಕೆಲಸ ಮಾಡ್ಲಿಕ್ಕಿಲ್ಲ, ನಾವು ಸೂಪರ್ವೈಸರ್ ಅಲ್ಲಿ, ಮತ್ತೆ ಊಟ 1-2 ಹೊತ್ತು ಇರ್ಬೋದು. ಬಿ ಕ್ಲಾಸ್ ಜೈಲ್ ಎಂತ, ಬಿ ಕ್ಲಾಸ್ ಜೈಲಲ್ಲಿ ಮತ್ತೆ ನಾವು ಆ ಸೂಪರ್ವೈಸರ್ ಕೂಡ ಅಲ್ಲ, ನಾವು ಜಸ್ಟ್ ಕೂತ್ಕೊಳ್ಳಿಕ್ಕೆ, ಮತ್ತೆ 3 ಹೊತ್ತು ಊಟ ಇರ್ಬೋದು. ಮತ್ತೆ ಎ ಕ್ಲಾಸ್ ಜೈಲ್ ಅಂದ್ರೆ ಎಂತ ಕೆಲಸ ಮಾಡ್ಲಿಕ್ಕಿಲ್ಲ, AC ಅಲ್ಲಿ ಕೂತ್ಕೊಳ್ಳಿಕ್ಕೆ, ಬೇಕಾದ ನಮ್ಗೆ ಐಟಮ್ ಎಲ್ಲ ಬರ್ತದೆ. ಹಾಗಾಗಿ ಜೈಲೇ ಅಲ್ಲ. ಈಗ ಪೊಲಿಟಿಷಿಯನ್ ಅವರಿಗೆಲ್ಲ ಎ ಕ್ಲಾಸ್ ಜೈಲ್ ಇರ್ತದೆ, ಅವರಿಗೆ ನಮ್ಮ ಹಾಗೆಲ್ಲ ಜೈಲು, ಅಲ್ಲೆಲ್ಲ ವ್ಯವಸ್ಥೆ ಇರ್ತದೆ. ಆದ್ರೆ ಜೈಲೇ ಅದು. ಹಾಗಾಗಿ ನಾವು ಎಂತ ಮಾಡ್ಬೇಕಂದ್ರೆ, ಜೈಲಿಂದ ಹೇಗೆ ಹೊರಗೆ ಬರುವುದು ಅಂದ್ರೆ ಜನ್ಮ ಮೃತ್ಯು ಜರವ್ಯಾಧಿಯಿಂದ ಹೇಗೆ ಹೊರಗೆ ಬರುವುದು. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನು ಅರ್ಜುನ. ಆದ್ರೆ ಈಗ ನೋಡಿ, ಈಗೆಲ್ಲ ಈ ಅರ್ಚಕರೆಲ್ಲ ಭಟ್ನವರೆಲ್ಲ, ಈಗ ನಾವು ಈ ಹೊರಸ್ಕೋಪ್ ಅಂತ ತೋರಿಸ್ತೇವೆ, ಜಾತಕ ತೋರಿಸ್ತೇವೆ, ಮತ್ತೆ ಈ ಪೂಜೆ ಮಾಡಿದ್ರೆ ಇದು ಒಳ್ಳೇದಾಗ್ತದೆ. ಇದೆಲ್ಲ ಪುಣ್ಯದ ಕೆಲಸ. ವೇದಗಳಲ್ಲಿ ಇದು ಉಂಟು. ಪುಣ್ಯದ ಕೆಲಸ ಮಾಡಿದ್ರೆ ನಮ್ಗೆ ಸ್ವರ್ಗಲೋಕ ಹೋಗ್ಬೋದು. ಹೆಚ್ಚಿನ ವೇದಗಳು ಹೇಳುವಂಥದ್ದು ಸ್ವರ್ಗಲೋಕದ ಬಗ್ಗೆ. ಅದು ಸ್ವರ್ಗಲೋಕ ಹೋಗಿ ಏನು ಪ್ರಯೋಜನ? ಸ್ವರ್ಗಲೋಕದಲ್ಲಿ ಇಲ್ಲಿ ನಾವು 2 ಮಾವಿನ ಹಣ್ಣು ತಿಂದು ನಮ್ಮ ಹೊಟ್ಟೆ ಫುಲ್ ಆಗ್ತದೆ. ಸ್ವರ್ಗಲೋಕದಲ್ಲಿ ಅಂತ 100 ತಿಂದ್ರು ಕೂಡ ಹೊಟ್ಟೆ ಫುಲ್ ಆಗುದಿಲ್ಲ, ಇಂದ್ರ ಸುಖ ಜಾಸ್ತಿ. ಇಲ್ಲಿ ನಾವು ಒಂದು 100 ವರ್ಷ ಬದುಕಬಹುದು, ಅಲ್ಲಿ ಎಷ್ಟೋ ಲಕ್ಷ ವರ್ಷ ಬದುಕಬಹುದು. ಆದ್ರೆ ಅದು ನಿಜವಾದ ಅದು ಗುರಿ ಅಲ್ಲ, ಅದು ಟೋಟಲ್ ತಪ್ಪು. ಯಾಕಂದ್ರೆ ನಿಮ್ಮ ಟೈಮ್ ಆದ ಕೂಡಲೇ ಮತ್ತೆ ನೀವು ಸಾಯಲೇಬೇಕು.
ವೇದವ್ಯಾಸರು ಎಂತ ಮಾಡಿದ್ದಾರೆ, ಇದನ್ನೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಜನರು ಇದನ್ನೆಲ್ಲ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಮಾಡಿದ್ರೆ ಇದು ಸಿಗ್ತದೆ, ಇದು ಅಲ್ಲ. ಮೈನ್ ಹೇಗೆ ಅಂದ್ರೆ ಜೈಲಿನಿಂದ ಹೇಗೆ ಹೊರಗೆ ಬರ್ಬೋದು ಇದು ನಮ್ಗೆ ಗೊತ್ತಾಗುತ್ತೆ. ಆಗ ನಾರದಮುನಿ ನೋಡಿ ಕರೆಕ್ಟ್ ಆಗಿ ಅವರ ಶಿಷ್ಯ ವೇದವ್ಯಾಸರು ಮಾಡಿದ ತಪ್ಪನ್ನು ಹುಡುಕ್ತಾ ಇದ್ದಾರೆ. ಅವ್ರು ನೋಡಿ, ನೀವು ಧರ್ಮದ ಹೆಸರಿನ ಜನರನ್ನು ಈ ದಿಕ್ಕಿನಲ್ಲಿ ಸಾಗಲು ಪ್ರೋತ್ಸಾಹಿಸಿದ್ದೀರಿ, ಇದು ನಿಂದಾರವಾದದ್ದು ಮಾತ್ರವಲ್ಲ, ವಿವೇಚನೆಗೆ ಹೊರತಾದದ್ದು. ನೀವು ಅವರಿಗೆ ಹಾಗೆ ಮಾರ್ಗದರ್ಶನ ಮಾಡಿದಿರೋದ್ರಿಂದ ಅವರು ಧರ್ಮದ ಹೆಸರಿನಲ್ಲಿ ಅಂತ ಚಟುವಟಿಕೆ ನಡೆಸುತ್ತಾರೆ, ಅದರ ನಿಷೇಧಕ್ಕೆ ಗಮನ ಕೊಡುವುದೇ ಇಲ್ಲ. ಈಗ ಹೇಗಂದ್ರೆ ಒಂದು ಲಾಸ್ಟ್ 2019 ಒಬ್ರು 4-5 ಹೆಂಗಸರು ಬಂದದ್ದು. ಅವರು ಭಜನಾ ಮಂಡಳಿಯಲ್ಲಿ ನಾನಂದ್ರೆ ಪುಸ್ತಕ ವಿತರಣೆ ಮಾಡುವಾಗ ಅವರನ್ನು ಭೇಟಿಯಾದೆ. ಮತ್ತೆ ಹೇಳಿದ್ರು, ನಾನು 18 ವರ್ಷದಿಂದ ಅವ್ರ ಹೆಂಗಸರು ಭಜನಾ ಮಂಡಳಿ, ಬೇರೆ ಬೇರೆ ಭಜನಾ ಮಂಡಳಿಗೆ ಭಜನೆ ಮಾಡ್ಲಿಕ್ಕೆಲ್ಲ ಹೋಗ್ತಾರೆ. ಮತ್ತೆ ನಮ್ಮ ಕಾರ್ಡ್ ಕೊಟ್ಟಿದ್ದೆ, ಸಂಡೇ ಬನ್ನಿ ಅಂತ. ಮತ್ತೆ ಒಂದು ಸಂಡೇ ಪ್ರೋಗ್ರಾಮ್ ಬಂದಿದೆ. ಪ್ರೋಗ್ರಾಮ್ ಬಂದು ನಮ್ದು ಈ ಕೀರ್ತನ ಅವರಿಗೆ ರಿಪೀಟ್ ಮಾಡ್ಲಿಕ್ಕೆ ಸುಲಭದಲ್ಲಿ ಆಗುದಿಲ್ಲ. ಮತ್ತೆ ಹೇಳ್ತಾರೆ, ಮತ್ತೆ ಕ್ಲಾಸ್ ಇತ್ತು, ನಮ್ಮ ಪ್ರೆಸಿಡೆಂಟ್ ಕ್ಲಾಸ್ ಕೊಟ್ಟರು. ಕ್ಲಾಸ್ ಕೊಡುವಾಗ ಇದು ಎಂತ ನಿಮ್ದು, ಇದು ಸರಿ ಇಲ್ಲ ನಿಮ್ದು. ಆದ್ರೆ ಅವ್ರ ಕಮೆಂಟ್ ಅಂದ್ರೆ, ನಾವು 18 ವರ್ಷದಿಂದ ತುಂಬಾ ಬೇರೆ ಬೇರೆ ಧಾರ್ಮಿಕ ಸಂಸ್ಥೆಗಳಲ್ಲಿ ಹೋಗ್ತಾ ಇದ್ದೇವೆ, ಇದು ನೀವು ಮಾಡುವಂತ ತಪ್ಪು ಅಂತ ಹೇಳಿ ನಮ್ಗೆ ನಮ್ಮ ಮೇಲೆ ಅವರು ಅಲ್ಲಿ ಅವ್ರದ್ದು ಇದು ಕೊಟ್ಟಾಯ್ತು ಅಂತ ಹೇಳುವಂತದ್ದು, ಸರ್ಟಿಫಿಕೇಟ್ ಕೊಟ್ಟಾಯ್ತು. ನಮ್ದು ಸರಿ ಇಲ್ಲ. ನಂಗೆ ಹೇಳಿದ್ರೆ, ಯಾಕೆ ಸರಿ ಇಲ್ಲ? ಅಲ್ಲ, ನೀವು ಈ ಇಂದ್ರಿಯ ಸುಖವನ್ನು ಬಿಡ್ಬೇಕಂತ ಹೇಳ್ತೀರಿ. ನಾವು ತುಂಬಾ ಸಂಸ್ಥೆಗೆ ಹೋಗಿದ್ದೇವೆ, ಯಾರು ಕೂಡ ಇದನ್ನು ಹೇಳಲಿಲ್ಲ. ಇಂದ್ರಿಯ ಸುಖ ಮಾಡ್ಬೇಕು, ಮತ್ತೆ ಇದನ್ನು ಕೂಡ ನಾವು ಭಜನೆ ಕೂಡ ಮಾಡ್ಬೇಕು. ಹೇಗೆಂದ್ರೆ ಇದಕ್ಕೆ ಹೇಳುವುದು ಕುಂಜರಿ ಸ್ನಾನ. ಕುಂಜರಿ ಸ್ನಾನ ಅಂದ್ರೆ ಈ ಆನೆ ಸ್ನಾನ ಮಾಡ್ತದೆ, ಸ್ನಾನ ಮಾಡಿ ಬಂದು ಹೊಯ್ಗೆ ಮೇಗೆ ಹಾಕುವಂಥದ್ದು. ಅದೇ ರೀತಿ ಇವರೆಲ್ಲ ಹೆಂಗಸ ಹೇಳಿದ್ರು, ನಾವು ತುಂಬಾ ಭಜನೆ ಮಂಡಳಿಗೆ ಹೋಗ್ತೇವೆ, ಭಜನೆ ಮಾಡುವಾಗ ನಾವು ವೆಜಿಟೇರಿಯನ್, ಮತ್ತೆ ಬಂದು ನಾವು ನಾನ್ ವೆಜ್ ತಿಂತೇವೆ ಮನೆಯಲ್ಲಿ. ಅದು ನೀವು ಹೇಳ್ತೀರಿ ಇದನ್ನು ತಿನ್ಬಾರ್ದು ಅಂತ ಹೇಳ್ತೀವಿ, ಇದು ತಪ್ಪಲ್ವಾ? ಇಲ್ಲಿ ಕೂಡ ನಮ್ಗೆ ಇಷ್ಟು ನಾವು 18 ವರ್ಷದಿಂದ ನಮ್ಗೆ ಯಾರು ಹೇಳಿಲ್ಲ. ಅಂದ್ರೆ ಈ ಭಜನಾ ಮಂಡಳಿಸೆಲ್ಲ ಹೀಗೆ ಉಂಟು. ಹೇಗಂದ್ರೆ ಈ ಧರ್ಮದ ಹೆಸರಿನಲ್ಲಿ ಈ ರೀತಿ ಆಗ್ತಾವ. ಮತ್ತೆ ಹೇಳುವುದು ಅದು ಸರಿ ಅಂತ ಹೇಳುದು ಜನರು. ಇದು ಮತ್ತೆ ನಮ್ಗೆ ಬುದ್ಧಿ ಹೇಳಲಿಕ್ಕೆ ಬರುವುದು, ನೀವು ತಪ್ಪು. ಇದು ನೋಡಿ ಹೇಗಂದ್ರೆ ಕಾಲ ಎಷ್ಟು ಕೆಟ್ಟೋಗಿದೆ ಅಂದ್ರೆ, ಅವ್ರು ಮಾಡುವುದು ಸರಿ, ಮತ್ತೆ ನಮ್ಗೆ ತಿರ್ಗಾ ಹೇಳುವಂತದ್ದು. ಮತ್ತೆ ಅವ್ರು ಬರ್ಲಿಲ್ಲ, ಒಂದೇ ಸಂಡೇ ಬಂದಿದ್ರು, ಮತ್ತೆ ಬರ್ಲಿಲ್ಲ. ನಾ ಹೇಳಿದೆ, ಇಲ್ಲ ನಮ್ದು ಹೀಗೆ ರೂಲ್ಸ್. ಅಲ್ಲ, ಹೀಗೆ ಮಾಡಿದ್ರೆ ಹೇಗೆ? ನಮ್ಗೆಲ್ಲ ಇದು ಕೂಡ ಉಂಟಲ್ಲ, ಫ್ಯಾಮಿಲಿ ಇದೆಲ್ಲ ಉಂಟು, ಇದನ್ನೆಲ್ಲ ಟೋಟಲ್ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ತೋರಿಸಿದೆ, ನಮ್ಮಲ್ಲಿ ಕೂಡ ತುಂಬಾ ಫ್ಯಾಮಿಲಿ ಅವರು ಇದ್ದಾರೆ, ಅವ್ರು ಮಾಡ್ತಿದ್ದಾರೆ. ಅಲ್ಲ, ಅದು ಸ್ವಲ್ಪ ಕಷ್ಟ ಆಗ್ಬೋದು. ನಾನು ಬೇಕಿದ್ರೆ ಸಂಡೇ ನಾವು ಭಜನೆಗೆ ಬರ್ತೇವೆ. ನಾನು ಹೇಳಿದೆ, ನಮ್ಮ ಭಜನೆಗೆ ಬಂದ್ರೆ ನಿಮ್ಗೆ ರಿಪೀಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ನೀವು ಡೈಲಿ ಮಾಡಿದ್ರೆ ಮಾತ್ರ ನಿಮ್ಗೆ ಆಗ್ತದೆ, ಹಾಗಾದ್ರೆ ನಾವು ಬರುವುದಿಲ್ಲ. ಇದೆಲ್ಲ ನೋಡಿ, ಇಂಥವ್ರು ಇದ್ದಾರೆ. ಅಂದ್ರೆ ಇಂಥ ತುಂಬಾ ಕೇಸಸ್ ಆಗಿದೆ, ತುಂಬಾ ಮಂದಿ ಬಂದು ಹೋಗ್ತಾರೆ. ಜನರಿಗೆ ಆಗುದಿಲ್ಲ. ಜನರಿಗೆ ಅಂತಂದ್ರೆ ಇಂದ್ರಿಯ ಸುಖ ಕೂಡ ಮಾಡ್ಬೇಕು, ಇಂದ್ರಿಯ ಸುಖ ಮಾಡ್ಬೇಕು, ಮತ್ತೆ ಒಂದು ಅರ್ಧ ಗಂಟೆ ಬಂದು ಭಜನೆ ಹೇಳ್ತಾ ಹೋಗ್ಬೇಕು. ಅವ್ರು ಹೇಳಿದ್ರು, ನಮ್ಗೆ ನೀವು ನಿಮ್ಮ ಫಂಕ್ಷನ್ ಇರುವ ಕರೀರಿ, ಅರ್ಧ ಗಂಟೆ ಭಜನೆಗೆ ಹೇಳ್ತೇವೆ. ನಾನು ಹೇಳಿದೆ, ಹಾಗೆ ನಾವು ಕೊಡುವುದಿಲ್ಲ ಭಜನೆ. ಬೇರೆಯವರಿಗೆ ಇಲ್ಲಿ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಸೀರಿಯಸ್ ಆಗಿದ್ದಾರೆ, ಮತ್ತೆ ಅವನಿಗೆ ಕರೆಕ್ಟ್ ಗೊತ್ತಿರ್ಬೇಕು, ಮತ್ತೆ ಅವನಿಗೆ ಮಾತ್ರ ನಾವು ಕೊಡುವಂಥದ್ದು ಭಜನೆ ಅಂತ ಹೇಳಿ. ಹಾಗೆ ಲೀಡ್ ಮಾಡ್ಲಿಕ್ಕೆಲ್ಲ ಕೊಡುದಿಲ್ಲ ಅಂತ ಹೇಳಿ, ಹಾಗಾದ್ರೆ ನಾವು ಬರುವುದಿಲ್ಲ. ಎಸ್, ಇದು ನೋಡಿ, ಇದೆಲ್ಲ ವೇದವ್ಯಾಸರು ಕೊಟ್ಟ ಕಾರಣ. ಅವರೆಂತ ಮಾಡಿದ್ದಾರೆ, ಆದ್ರೆ ನಾರದಮುನಿ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದ್ದಾರೆ. ನೀವು ಧರ್ಮದ ಹೆಸರಿನಲ್ಲಿ ಜನರು ಸಾಮಾನ್ಯವಾಗಿ ಭೋಗದ ಕಡೆ ಪ್ರವೃತ್ತಿ ಉಳ್ಳವರು, ನೀವು ಧರ್ಮದ ಹೆಸರಿನಲ್ಲಿ ಜನರನ್ನು ಆ ದಿಕ್ಕಿನಲ್ಲಿ ಸಾಗಲು ಪ್ರೋತ್ಸಾಹಿಸಿದ್ದೀರಿ, ಇದು ನಿಂದಾರವಾದದ್ದು ಮಾತ್ರವಲ್ಲ, ವಿವೇಚನೆಗೆ ಹೊರತಾದದ್ದು. ನೀವು ಅವರಿಗೆ ಹಾಗೆ ಮಾರ್ಗದರ್ಶನ ಮಾಡುವುದರಿಂದ ಅವರು ಧರ್ಮದ ಹೆಸರಿನಲ್ಲಿ ಅಂತ ಚಟುವಟಿಕೆ ನಡೆಸುತ್ತಾರೆ, ಅದರ ನಿಷೇಧಕ್ಕೆ ಗಮನ ಕೊಡುವುದೇ ಇಲ್ಲ. ಯಾಕೆಂದ್ರೆ ಈ ತಾಮಸಿಕ ಪುರಾಣ ಕೂಡ ಬರ್ತದ್ದು ನಮ್ಮ ವೇದವ್ಯಾಸರು. 6 ತಾಮಸಿಕ ಪುರಾಣ, 6 ರಾಜಸಿಕ ಪುರಾಣ, ಮತ್ತೆ 5 ಸಾತ್ವಿಕ ಪುರಾಣ, 6ನೇದು ಈ ಭಾಗವತಂ ಬರ್ತದೆ. 17 ಬರೆದಿದ್ರು ಒಟ್ಟಿಗೆ ಪುರಾಣಗಳು. ಅದರಲ್ಲಿ 6 ತಾಮಸಿಕ, 6 ರಾಜಸಿಕ, 5 ಸಾತ್ವಿಕ. 6ನೇ ಸಾತ್ವಿಕ ಪುರಾಣ ಬರ್ತದ್ದು ಇದು ಭಾಗವತಂ. ಈ ಭಾಗವತಂಗೆ ಹೈಯೆಸ್ಟ್ ಮೇಲೆ ಉಂಟು, ಫಸ್ಟ್ ಪ್ಲೇಸ್. ಈ ತಾಮಸಿಕ ಪುರಾಣದಲ್ಲಿ ಉಂಟು ಮಾಂಸಾಹಾರ ತಿನ್ಬಹುದು ಅಂತ. ಹೇಗೆ ತಿನ್ಬಹುದು? ತಿಂಗಳಿಗೆ ಒಮ್ಮೆ ಅಮಾವಾಸ್ಯೆ ದಿವಸ ದೇವಿ ಎದುರು ಬಲಿ ಕೊಟ್ಟು ತಿನ್ನುವಂಥದ್ದು. ಆದ್ರೆ ಈಗ ನೋಡಿ, ಸ್ಲಾಟರ್ ಹೌಸ್ ಇಲ್ಲ, ಈ ವೇದವ್ಯಾಸರು ಕೊಟ್ಟ. ಆದ್ರೆ ಜನರು ಎಂತ ಮಾಡ್ತಾರೆ ಅಂದ್ರೆ, ಅಲ್ಲಿ ಸ್ವಲ್ಪ ಇದ್ರೆ ಸೇರಿಸಿ ಹೇಳುವಂಥದ್ದು. ಒಂದು ಹೆಂಗಸು ಬಂದಾಗ ಹೇಳಿದ್ರು, ಅಲ್ಲ ಉಂಟಲ್ಲ ಶಾಸ್ತ್ರದಲ್ಲಿ ಉಂಟಲ್ಲ ಮಾಂಸಾಹಾರಿ ಸೇವನೆ. ಮೇಡಮ್, ನೀವು ಹೇಳಿದಾಗಿಲ್ಲ, ಶಾಸ್ತ್ರದಲ್ಲಿ ಉಂಟು ಮಾಂಸಾಹಾರಿ ಸೇವನೆ. ಹೇಗೆ? ತಿಂಗಳಿಗೆ ಒಮ್ಮೆ ದೇವಿ ಎದುರು ಹೋಗಿ ಬಲಿ ಕೊಡುವಂಥದ್ದು, ತಿಂಗಳಿಗೆ ಒಮ್ಮೆ ಉಂಟು ಅಮಾವಾಸ್ಯೆ ದಿವಸ.
ನೀವು ಹಾಗೆ ಮಾಡ್ತಿದ್ದೀರಾ? ಇಲ್ಲ. ಅಲ್ಲ, ನಾವು ಹಾಗೆ ಮಾಡೋದು, ನಾವು ಹೋಗಿ ಈ ಸ್ಲಾಟರ್ ಹೌಸ್ ಇಂದ ತರುವಂತ ಅದು ಇಲ್ಲ, ಸ್ಲಾಟರ್ ಹೌಸ್ ಇಲ್ಲ. ಹಾಗೆ ಜನರು ನೋಡಿ, ಒಂದು ಸಿಕ್ಕಿದ್ರೆ ಅದನ್ನು ಮಿಸ್ಯೂಸ್ ಮಾಡುವಂಥದ್ದು. ಇದೆಲ್ಲ ಕಾರಣ ಯಾರು ಇದಕ್ಕೆ? ಇದಕ್ಕೆ ವೇದವ್ಯಾಸರು. ಹಾಗೆ ನಾರದ ಮುನಿ ಹೇಳ್ತಿದ್ದಾರೆ, ನೀವೇ ಇದಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ. ಎಸ್ ಭಾವಾರ್ಥ ಬೈ ಇಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ವ್ಯಾಸರು ಕಾಮ್ಯ ಕರ್ಮಗಳ ನಿಯತ ಪಾಲನೆಯ ಆಧಾರ ಹಿಡಿದು ಬೇರೆ ಬೇರೆ ವೈದಿಕ ಸಾಹಿತ್ಯವನ್ನು ಸಂಪಾದಿಸಿದ್ದಾರೆ. ವ್ಯಾಸರು ಕಾಮ್ಯ ಕರ್ಮಗಳ ನಿಯತ ಪಾಲನೆ ಆಧಾರದ ಮೇಲೆ ಹಿಡಿದು ಬೇರೆ ಬೇರೆ ವೈದಿಕ ಸಾಹಿತ್ಯ ಸಂಪಾದಿಸಿದ್ದಾರೆ. ಮಹಾಭಾರತ ಮತ್ತು ಇತರ ವೈದಿಕ ಸಾಹಿತ್ಯದಲ್ಲಿ ಇದು ಕಾಣುತ್ತದೆ. ವ್ಯಾಸರ ಈ ಕಾರ್ಯವನ್ನು ನಾರದರು ಇಲ್ಲಿ ಖಂಡಿಸುತ್ತಾರೆ. ಆದ್ರೆ ವೇದವ್ಯಾಸರು ಎಂತ ಮಾಡಿದ ಅಂದ್ರೆ, ಬೇರೆ ಬೇರೆ ಗುಣಗಳಿಗೆ ಬೇರೆ ಬೇರೆ ಪುರಾಣ ಕೊಟ್ಟರು. ಒಂದು ಲೆಕ್ಕದಲ್ಲಿ ಎಂತಾಗ್ತದೆ ಅಂದ್ರೆ, ಅವರಿಗೆ ಅದು ಗ್ರಹಣ ಮಾಡ್ಲಿಕ್ಕೆ ಕಷ್ಟ. ಸಾತ್ವಿಕ ಪುರಾಣ ತಮೋ ಗುಣದವರಿಗೆ ಕಷ್ಟ ಅಂತ ಆ ರೀತಿ ಕೊಟ್ಟು. ಆದ್ರೆ ನಾರದ ಮುನಿಯವರ ಗುರು ಖಂಡನೆ ಮಾಡ್ತಾರೆ ಇದನ್ನು, ನೀವು ಹಾಗೆ ಕೊಡಬಾರ್ದು. ಮಾನವರು ಹಲವು ಜನ್ಮಗಳಲ್ಲಿ ಪಡೆದ ಲೋಕ ಸಂಪರ್ಕದಿಂದಾಗಿಯೂ ಮತ್ತು ತಮ್ಮ ಅಭ್ಯಾಸದಿಂದಾಗಿಯೂ ಜಗತ್ತಿಗೆ ಪ್ರಭುಗಳಾಗಲು ಸ್ವಾಭಾವಿಕವಾಗಿ ಯತ್ನಿಸ್ತಾರೆ. ನೋಡಿ, ಎಲ್ಲರಿಗೂ ನಮ್ಗೆ ನಾವು ಪ್ರಭುಗಳಾಗ್ಬೇಕು, ಭೋಕ್ತರಾಗ್ಬೇಕು, ಯಜಮಾನ ಆಗ್ಬೇಕು, ಎಲ್ಲರಿಗೂ ಇದೆ ಆಸೆ. ಎಲ್ಲರೂ ಪ್ರಭುಪಾದ ಹೇಳ್ತಾರೆ, ಈ ಮಾನ ಪೂಜಾ ಪ್ರತಿಷ್ಠಾ, ಎಲ್ಲರಿಗೂ ರೆಸ್ಪೆಕ್ಟ್ ಬೇಕು. ಮಾನ, ಪೂಜೆ, ಪ್ರತಿಷ್ಠೆ, ಇನ್ನೊಬ್ಬ ನಮ್ಮನ್ನು ಹೊಗಳ್ಬೇಕು, ನಮಗೆ ಸನ್ಮಾನ ಆಗ್ಬೇಕು, ನಮಗೆ ಹೂವೆಲ್ಲ ಆಗ್ಬೇಕು, ಈ ರೀತಿ ಎಲ್ಲರಿಗೂ ಇಚ್ಛೆ ಉಂಟು. ಹಾಗೆ ಎಲ್ಲರಿಗೂ ಪ್ರಭು ಆಗ್ಲಿಕ್ಕೆ ಇಚ್ಛೆ, ಸೇವಕ ಆಗ್ಲಿಕ್ಕೆ ಯಾರಿಗೂ ಇಚ್ಛೆ ಇಲ್ಲ. ಆಕ್ಚುಲಿ ನಾವೆಲ್ಲ ಸೇವಕರು, ಜೀವೇರ ಸ್ವರೂಪ ನಿತ್ಯ ಕೃಷ್ಣ ದಾಸ. ಮಾನವ ಜನ್ಮ ಎಷ್ಟು ಜವಾಬ್ದಾರಿಯುತವಾದದ್ದು ಎಂಬ ತಿಳುವಳಿಕೆ ಅವರಿಗೆ ಇಲ್ಲ. ಈ ತರ ಜವಾಬ್ದಾರಿಯೇ ಗೊತ್ತಿಲ್ಲ ಅವರಿಗೆ. ಎಂತಾಗ್ತದೆ, ಪ್ರಾಣಿಗಳಾಗಿ ಮಾಡ್ತಿದ್ದಾರೆ. ಮಾಯೆಯ ಹಿಡಿತದಿಂದ ಪಾರಾಗಲು ಈ ಜನ್ಮ ಒಂದು ಒಳ್ಳೆ ಅವಕಾಶ. ಪುನಃ ದೈವತ್ವಕ್ಕೆ ಎಂದರೆ ನಮ್ಮ ನಿಜ ನೆಲೆಗೆ ಮರಳಬೇಕು ಎನ್ನುವುದು ವೇದಗಳ ಎಲ್ಲ ಮಾತಿನ ಸಾರ. ನೋಡಿ, ಈಗ ನಾವು ಮಾಯೆ ಹಿಡಿತದಿಂದ ಪಾರಾಗಬೇಕು. ಇದಕ್ಕೆ ಮಾನವ ಜನ್ಮ ಒಳ್ಳೆ ಜನ್ಮ, ಮಾನವ ಜನ್ಮ ಶ್ರೇಷ್ಠ ಜನ್ಮ. ಯಾಕೆ ಶ್ರೇಷ್ಠ ಜನ್ಮ? ಶ್ರೇಷ್ಠ ಜನ್ಮ ಯಾಕೆ ಅಂದ್ರೆ, ನಾವು ಈ ಎಲ್ಲ ಇದು ಆಗಿ ಬಂದದ್ದು ಎಂತ ಪ್ರೀವಿಯಸ್ ಲೈಫ್ ಅಲ್ಲಿ ಎಲ್ಲ ನಾವು ಅದನ್ನು ಪಡೆದು ಮತ್ತೆ ಇದಕ್ಕೆ ಬಂದದ್ದು. ಹಾಗಾಗಿ ಮಾನವ ಜನ್ಮ ನಾವು ಉಪಯೋಗ ಮಾಡ್ಬೇಕು. ಯಾವುದಕ್ಕೆ? ಕೃಷ್ಣ ಪ್ರಜ್ಞೆಗೆ. ಅದು ನಾವು ಇದನ್ನು ಯೂಸ್ ಮಾಡುದಿಲ್ಲ. ಉಳಿದದೆಲ್ಲ ಎಂತ ಹೇಳುದು, ಈ ಇರುವೆ, ಮತ್ತೆ ಈ ಮರ, ಮತ್ತೆ ಈ ಮೀನು, ಮತ್ತೆ ಈ ಪಕ್ಷಿ, ಮತ್ತೆ ಈ ಪ್ರಾಣಿ ಆಗಿ ಮತ್ತೆ ಮನುಷ್ಯ ಜನ್ಮ ಬಂದದ್ದು. ಆ ಪದ್ಮ ಪುರಾಣದಲ್ಲಿ ಉಂಟು, ಜಲಜಾನ ಲಕ್ಷಾನಿ ಸ್ಥಾವರ ಲಕ್ಷ ವಿಂಶತಿ ಕೃಮಯೋ ರುದ್ರಶಂಕಯ ಪಕ್ಷಿನಾಂ ದಶಲಕ್ಷಣ ತ್ರಿಮಿಷ ಲಕ್ಷಾಣಿ ಪಶವ ಚತುರ್ಲಕ್ಷಾಣಿ ಮಾನುಷ. ಲಾಸ್ಟ್ ಇದು 4 lakhs ಮಾನುಷ. ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಯಾಕಂದ್ರೆ ಉಳಿದ ಜನ್ಮದಲ್ಲಿ ದೇವರನ್ನ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಈ ಜನ್ಮದಲ್ಲಿ ಆಗ್ತದೆ. ಹಾಗಾಗಿ ನಾವು ಮನುಷ್ಯ ಜನ್ಮದಲ್ಲಿ ಇದನ್ನು ನಾವು ಅರ್ಥ ಮಾಡದೆ ಪ್ರಾಣಿಗಳಾಗಿದ್ರೆ ನಮ್ಗೆ ಮತ್ತೆ ಪ್ರಾಣಿಗಳಿಗೆ ಎಂತ ವ್ಯತ್ಯಾಸ ಉಂಟು? ಏನು ವ್ಯತ್ಯಾಸ ಇಲ್ಲ. ನಮ್ಮ ನಿಜ ನೆಲೆಗೆ ಮರಳಬೇಕು ಎನ್ನುವುದು ವೇದಗಳ ಈ ಎಲ್ಲ ಮಾತಿನ ಸಾರ. ಪತಿತಾತ್ಮರು 84 ಲಕ್ಷ ಜೀವಯೋನಿಗಳ ಜನ್ಮಚಕ್ರ ಸುತ್ತುವುದು ಒಂದು ಕಾರಾಗೃಹ ವಾಸ. ಇದು ಆಕ್ಚುಲಿ ನಮ್ಗೆ ಜೈಲು. ಅಂತಹ ಕಾರಾಗೃಹ ವಾಸದ ಪಾರಾಗಲು ಇರುವ ಒಂದು ಅವಕಾಶವೆಂದ್ರೆ ಮಾನವ ಜನ್ಮ. ನೋಡಿ, ಆ ಜೈಲಿನ ಬಿಡುಗಡೆ ಮಾಡ್ಲಿಕ್ಕೆ ಈ ಮಾನವ ಜನ್ಮ ಮಾತ್ರ ನಮ್ಗೆ ಸಹಾಯ ಮಾಡ್ತದೆ, ಉಳಿದ ಜನ್ಮ ಅಲ್ಲ, ಮಾನವ ಜನ್ಮ. ಆದ್ದರಿಂದ ಮಾನವ ಜೀವಿಯು ಮಾಡಬೇಕಾದ ಒಂದೇ ಒಂದು ಕಾರ್ಯವೆಂದರೆ ತಾನು ಕಳೆದುಕೊಂಡಿರುವ ಭಗವತ್ ಸಂಬಂಧವನ್ನು ಪುನಃ ಸ್ಥಾಪಿಸಿಕೊಳ್ಳುವುದು. ಅದನ್ನು ವಾಪಸ್ ನಾವು ದೇವರ ಕನೆಕ್ಷನ್ ಅನ್ನು ವಾಪಸ್ ಕನೆಕ್ಟ್ ಮಾಡುವಂಥದ್ದು. ಇದೇ ನಮ್ಮ ಕೆಲಸ, ಸ್ಥಾಪಿಸಿಕೊಳ್ಳುವುದು. ಹೀಗಿರುವಾಗ ಧರ್ಮ ಕಾರ್ಯದ ಹೆಸರಿನಲ್ಲಿ ಪುನಃ ಇಂದ್ರಿಯ ಭೋಗಕ್ಕೆ ಅವಕಾಶ ಕಲ್ಪಿಸಿಕೊಳ್ಳಲು ಪ್ರೋತ್ಸಾಹ ಕೊಡುವುದು ಸರಿಯಲ್ಲ. ಇದನ್ನು ಬಿಟ್ಟು ಮತ್ತೆ ನಾವು ಇಂದ್ರಿಯ ಸುಖವನ್ನು ಮಾಡಿದ್ರೆ ಇದು ಧರ್ಮದ ಹೆಸರಿನಲ್ಲಿ, ಇದು ತಪ್ಪು. ಮಾನವ ಶಕ್ತಿಯು ಹಾಗೆ ಸಲ್ಲದ ದಾರಿಗೆ ಹೊರಳಿದ ಪಕ್ಷಕ್ಕೆ ನಾಗರಿಕತೆಯನ್ನು ತಪ್ಪು ದಾರಿಯಲ್ಲಿ ನಡೆಸದಂತಾಗುತ್ತದೆ. ಹಾಗಾಗಿ ಮಾನವ ಶಕ್ತಿಯು ಹಾಗೆ ಸಲ್ಲದ ದಾರಿಗೆ ಹೊರಳಿದ ಪಕ್ಷಕ್ಕೆ ನಾಗರಿಕತೆ ತಪ್ಪು ದಾರಿಯಲ್ಲಿ ನಡೆಸುವಂತ ಆಗ್ತದೆ. ಮಹಾಭಾರತದಲ್ಲಿ ಬರುವ ವೈದಿಕ ಸಂಬಂಧವಾದ ವಿವರಣೆಗೆ ಅಧಿಕಾರಿಗಳು ವ್ಯಾಸರೇ. ಈ ಮಹಾಭಾರತಕ್ಕೆ ಅಧಿಕಾರ ಯಾರು? ಅದರ ಆಥರ್ ವ್ಯಾಸರೇ.
ಒಂದಿಲ್ಲ ಒಂದು ರೂಪದಲ್ಲಿ ಅವರು ಇಂದ್ರಿಯ ಭೋಗಕ್ಕೆ ನೀಡುವ ಅವಕಾಶವು ಆಧ್ಯಾತ್ಮಿಕ ಪ್ರಗತಿಗೆ ದೊಡ್ಡ ಅಡಚಣೆ. ಹಾಗಾಗಿ ಈ ಆಧ್ಯಾತ್ಮಿಕ ಪ್ರಗತಿಗೆ ಅಡಚಣೆ ಯಾವುದು? ಅವರು ಕೊಟ್ಟ ಆ ಒಂದಿಲ್ಲ ಒಂದು ರೂಪದಲ್ಲಿ ಅವರು ಇಂದ್ರಿಯ ಭೋಗಕ್ಕೆ ನೀಡುವ ಅವಕಾಶ. ಏಕೆಂದ್ರೆ ಅವರು ಜನರು ಸಾಮಾನ್ಯವಾಗಿ ಲೌಕಿಕ ಚಟುವಟಿಕೆಗಳನ್ನು ತ್ಯಜಿಸಲು ಒಪ್ಪುವುದಿಲ್ಲ. ಅವರಿಗೆ ಲೌಕಿಕವನ್ನು ಬಿಡಲಿಕ್ಕೆ ಮನಸ್ಸಿಲ್ಲ. ಇದು ಅವರನ್ನು ಲೌಕಿಕ ಬಂಧನದಲ್ಲಿ ಸಿಲುಕಿಸುತ್ತದೆ. ನಾಗರಿಕತೆಯ ಒಂದು ಹಂತದಲ್ಲಿ ಅಂತ ಲೌಕಿಕ ಚಟುವಟಿಕೆಗಳು ಧರ್ಮದ ಹೆಸರಿನಲ್ಲಿ, ಉದಾಹರಣೆಗೆ ಯಜ್ಞದ ಹೆಸರಿನಲ್ಲಿ ನಡೆಸಲಾಗುತ್ತ ಪಶುಬಲಿ ಮೊದಲಾದವು. ಅಂದ್ರೆ ಯಜ್ಞದ ಹೆಸರಲ್ಲಿ ಪಶುಬಲಿ ಮಾಡ್ತಾ ಇದ್ರು. ಇದು ಈ ತಾಮಸಿಕ ಪುರಾಣದಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಅದನ್ನು ಅವರು ಜನರು ಮಿಸ್ಯೂಸ್ ಮಾಡ್ತಾರೆ. ತುಂಬಾ ಪ್ರಚಲಿತವಾಗಿತ್ತು. ಆಗ ಭಗವಂತನು ಬುದ್ಧನಾಗಿ ಅವತರಿಸಿ ಧರ್ಮದ ಹೆಸರಲ್ಲಿ ನಡೆಯುತ್ತಿರುವ ಪಶುಬಲಿ ನಿಲ್ಲಿಸುವುದಾಗಿ ವೇದ ಪ್ರಮಾಣವನ್ನು ತಿರಸ್ಕರಿಸಿದನು. ನಿಂದಿಸಿ ವೇದಗಳನ್ನು ತಿರಸ್ಕರಿಸಿದ ಯಾರು? ಬುದ್ಧ. ಯಾಕೆಂದ್ರೆ ಪಶುಬಲಿ ಜಾಸ್ತಿ ಆಗ್ತಿತ್ತು. ನಾರದ ದೂರದರ್ಶಿಗೆ ಇದು ಮೊದಲೇ ತಿಳಿದಿತ್ತು. ನೋಡಿ, ನಾರದ ಮುನಿಗೆ ಈ ಬುದ್ಧ ಬಂದದ್ದು 2000 ವರ್ಷದ ಹಿಂದೆ. ಇದು 5000 ವರ್ಷದಿಂದ ನಾರದ ಮುನಿಗೆ ತಿಳಿದಿತ್ತು. ಆದ್ದರಿಂದಲೇ ಅವರು ವೇದದ ಅಂತಹ ಮಾತುಗಳನ್ನು ಖಂಡಿಸಿದರು. ಮಾಂಸಾಹಾರಿಗಳು ಈಗಲೂ ಯಾವುದಾದರೊಂದು ದೇವತೆಯ ಮುಂದೆ ಧರ್ಮದ ಹೆಸರಿನಲ್ಲಿ ಪಶುಬಲಿ ನಡೆಸುತ್ತಾರೆ. ಧರ್ಮದ ಹೆಸರಲ್ಲಿ ಪಶುಬಲಿ ಮಾಡಿಸುತ್ತಾರೆ. ಅದಕ್ಕೆ ಕಾರಣವೆಂದರೆ ವೇದ ಸಾಹಿತ್ಯದಲ್ಲಿ ಅಂತಹ ನಿಯಮಿತ ಆಚರಣೆಯನ್ನು ಸಮ್ಮತಿಸಿರುವುದು. ಅಂದ್ರೆ ಈ ತಾಮಸಿಕ ಪುರಾಣದಲ್ಲಿ ಅದಕ್ಕೆ ಸಮ್ಮತಿ ಉಂಟು. ಆದ್ರೆ ಹೇಗೆ ದೇವಿ ಎದುರು ಬಲಿ ಮಾಡುವುದು ಅಮಾವಾಸ್ಯ ದಿವಸ, ಅವುಗಳನ್ನು ಹಾಗೆ ಒಪ್ಪಿದ್ದು ಮಾಂಸಾಹಾರವನ್ನು ಕಡಿಮೆ ಮಾಡುವ ಸಲುವಾಗಿ. ಆಕ್ಚುಲಿ ಹೇಗೆ ಉಂಟಂದ್ರೆ ಇದನ್ನು ಯಾಕೆ ತಂದಿದ್ದಾರೆ ವೇದಗಳಲ್ಲಿ? ಈ ತಾಮಸಿಕ ಪುರಾಣದಲ್ಲಿ ಉಂಟು ಈ ಮಾಂಸಾಹಾರಿ ತಿನ್ನುವಂಥದ್ದು ತಿಂಗಳಿಗೊಮ್ಮೆ. ಯಾಕಂದ್ರೆ ಫಸ್ಟಿಗೆ ನೋಡಿ, ಡೈಲಿ ತಿನ್ನುವವ ವಾರಕ್ಕೊಮ್ಮೆ ತಿನ್ಬೇಕಂತೆ, ವಾರಕ್ಕೊಮ್ಮೆ ತಿನ್ನುವ ತಿಂಗಳಿಗೊಮ್ಮೆ ತಿನ್ಬೇಕಂತ, ತಿಂಗಳಿಗೊಮ್ಮೆ ತಿನ್ನುವವ 3 ತಿಂಗಳಿಗೊಮ್ಮೆ ತಿನ್ಬೇಕಂತ, 3 ತಿಂಗಳಿಗೂ 6 ತಿಂಗಳು, 6 ತಿಂಗಳವ 1 ವರ್ಷಕ್ಕೆ, 1 ವರ್ಷದ ಮೇಲೆ ಅವ ಬಿಡ್ಬೇಕು. ಅಂದ್ರೆ ಕ್ರಮೇಣ ಅದನ್ನು ಕಡಿಮೆ ಮಾಡ್ಬೇಕು. ಇದಕ್ಕೆ ವೇದಗಳು ಕೊಡುವಂತ. ಆದ್ರೆ ಜನರು ಎಂತ ಮಾಡ್ತಾರೆ? ಎಸದಲ್ಲಿ ಉಂಟು, ನಾನು ತಿಂತೇನೆ. ಇದು ಟೋಟಲಿ ಖಂಡನೀಯ. ಆದ್ರೆ ಕ್ರಮೇಣ ಅಂತ ಧಾರ್ಮಿಕ ಚಟುವಟಿಕೆಗಳು ಇಂದಿದ್ದ ಉದ್ದೇಶ ಮರೆತು ಹೋಗುತ್ತದೆ. ಪ್ರಾಣಿ ವಧಗಾರರು ಹೆಚ್ಚುತ್ತಾ ಹೋಗುತ್ತವೆ. ಇದಕ್ಕೆ ಕಾರಣ ಇಷ್ಟೇ: ವೇದಗಳಲ್ಲಿರುವ ಕರ್ಮಗಳನ್ನು ಸರಿಯಾಗಿ ವಿವರಿಸಿ ಹೇಳುವ ಅಧಿಕಾರಿಗಳೇನು ಇರುತ್ತಾರೆ. ಆದರೆ ಮೂಢರಾದ ಪ್ರಾಪಂಚಿಕ ಜನರು ಅವರ ಮಾತಿಗೆ ಲಕ್ಷ್ಯ ಕೊಡಲು ಸಿದ್ಧರಾಗುವುದಿಲ್ಲ. ನೋಡಿ, ವೇದಗಳಲ್ಲಿ ಇರುವ ಕರ್ಮಗಳನ್ನು ಸರಿಯಾಗಿ ವಿವರಿಸುವ ಜನರು ಇದ್ದಾರೆ ಈಗ ಕೂಡ. ಅಂದ್ರೆ ತಿಂಗಳಿಗೊಮ್ಮೆ ತಿನ್ನಿ ಅಂತ ಹೇಳೋರು ಇದ್ದಾರೆ. ಆದ್ರೆ ಜನರು ಎಂತಂದ್ರೆ ಅವರ ಮಾತಿಗೆ ಲಕ್ಷ್ಯ ಕೊಡುವುದಿಲ್ಲ. ನಾನು ಡೈಲಿ ತಿಂತೇನೆ. ಯಾಕಂದ್ರೆ ಅವ್ರ ಜನರು ಮೂಢರು. ದೊಡ್ಡ ಪ್ರಮಾಣದ ಕೆಲಸದಿಂದಾಗಲಿ, ಧನ ಸಂಚಯದಿಂದಾಗಲಿ ಅಥವಾ ಜನಸಂಖ್ಯೆ ಹೆಚ್ಚಳದಿಂದಾಗಲಿ ಎಂದಿಗೂ ಜೀವನ ಸಿದ್ಧಿಯನ್ನು ಪಡೆಯಲು ಸಾಧ್ಯವಿಲ್ಲ. ಇದನ್ನು ವೇದಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ವೈರಾಗ್ಯದಿಂದ ಮಾತ್ರವೇ ಅದನ್ನು ಸಾಧಿಸಲು ಸಾಧ್ಯ. ವೈರಾಗ್ಯ ವಿದ್ಯಾ ನಿಜ ಭಕ್ತಿ ಯೋಗ. ವೈರಾಗ್ಯದಿಂದ ಮಾತ್ರ ನಾವು ಇದನ್ನು ಸ್ಟಾಪ್ ಮಾಡಬಹುದು. ಪ್ರಾಪಂಚಿಕರು ಅಂತ ಆದೇಶಗಳಿಗೆ ಕಿವಿ ಕೊಡುವುದಿಲ್ಲ. ಜನರಿಗೆ ವೈರಾಗ್ಯ ಬೇಡ. ಅವರ ಪ್ರಕಾರ ಸನ್ಯಾಸಾಶ್ರಮ ಎನ್ನುವುದು ಯಾವುದೋ ದೈಹಿಕ ದೋಷದಿಂದಾಗಿ ಜೀವನ ನಿರ್ವಹಿಸಲು ಆಗದಿರುವವರಿಗೆ ಅಥವಾ ಕುಟುಂಬ ಜೀವನದಲ್ಲಿ ಯಶಸ್ಸು ಗಳಿಸಿದವರಿಗೆ ಮಾತ್ರ. ಈಗ ನೋಡಿ, ಜನರ ಹೆಚ್ಚಿನವರು ಹೇಳ್ತಾ ಹೇಳುವುದಂದ್ರೆ, ಯಾರಾದ್ರೂ ಭಕ್ತಿಗೆ ಬಂದ್ರೆ ಜನರು ಹೇಳುವಂಥದ್ದು, ಅವನಿಗೆ ಸರಿಯಾಗಿ ಕೆಲಸ ಸಿಗ್ಲಿಲ್ಲ, ಸರಿಯಾಗಿ ಅವನಿಗೆ ಫ್ಯಾಮಿಲಿ ನೋಡ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ಅವ ಏನು ಯೂಸ್ ಇಲ್ಲದವ ಭಕ್ತಿಗೆ ಬಂದ, ಈ ರೀತಿ ಹೇಳ್ತಾರೆ. ಕೆಲವರು ಸನ್ಯಾಸಿ ಅವರಿಗೆ ಕೂಡ ಹೇಳ್ತಾರೆ, ಸನ್ಯಾಸ ಅಂದ್ರೆ ಅವನಿಗೆ ಸರಿಯಾಗಿ ಫ್ಯಾಮಿಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮಗು ಹುಟ್ಟಿಸ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ಅವ ಸನ್ಯಾಸ ತಗೊಂಡ ಅಂದ್ರೆ ಜನರು ಹೇಳುವಂಥದ್ದು. ಅವ್ರಿಗೆ ಗೊತ್ತಿಲ್ಲ ಇದು ಹೈಯೆಸ್ಟ್ ಅಂತ. ಆದ್ರೆ ಅವರ ಪ್ರಕಾರ ಸನ್ಯಾಸ ಎನ್ನುವುದು ಯಾವುದೋ ದೈಹಿಕ ದೋಷದಿಂದಾಗಿ ಜೀವನ ನಿರ್ವಹಿಸಲು ಆಗದವರಿಗೆ ಅಥವಾ ಕುಟುಂಬ ಜೀವನದಲ್ಲಿ ಯಶಸ್ಸು ಗಳಿಸಿದವರಿಗೆ ಮಾತ್ರ. ಮಹಾಭಾರತದಲ್ಲಿ ಲೌಕಿಕ ವಿಷಯಗಳ ಜೊತೆಗೆ ಪರಲೌಕಿಕ ಸಂಗತಿಗಳು ಇವೆ. ಯಾಕೆಂದ್ರೆ ಮಹಾಭಾರತದಲ್ಲಿ ಇದೆಲ್ಲ ಉಂಟು. ಯಾವುದು? ಪರಲೌಕಿಕ. ಭಗವದ್ಗೀತೆ ಅಂತ ಅಲೌಕಿಕ ಸಂದೇಶವು ಇರುವುದು ಮಹಾಭಾರತದಲ್ಲಿ. ಯಾಕೆಂದ್ರೆ ಭಗವದ್ಗೀತೆಯು ಮಹಾಭಾರತದ ಒಂದು ಅಂಗ. ಮಹಾಭಾರತ ಉದ್ದೇಶವು ಭಗವದ್ಗೀತೆಯಲ್ಲಿ ತುದಿ ಮುಟ್ಟಿದೆ. ಅದರ ಪ್ರಕಾರ ಯಾರೇ ಆಗಲಿ ಬೇರೆ ಎಲ್ಲಾ ಕರ್ಮಗಳನ್ನು ತ್ಯಜಿಸಿ ತನ್ನನ್ನು ಕೇವಲ ಭಗವಂತನ ಪಾದಗಳನ್ನು ಪೂರ್ಣವಾಗಿ ಸಮರ್ಪಿಸಿಕೊಳ್ಳಬೇಕು. ಈಗ ಈ ಭಗವದ್ಗೀತೆಯಲ್ಲಿ ಎಂತ ಇರುವಂತದ್ದು? ಎಲ್ಲವನ್ನು ಬಿಟ್ಟು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಶಾಂ ಮಾ ಶುಚ ಹೇಳುವಂಥದ್ದು ಇದಿರುವಂಥದ್ದು ಭಗವದ್ಗೀತೆಯ ಫೈನಲ್ 18ನೇ ಅಧ್ಯಾಯದಲ್ಲಿ 66ನೇ ಶ್ಲೋಕ. ಆದರೆ ಲೌಕಿಕ ಪ್ರವೃತ್ತಿಯ ಜನರು ಮಹಾಭಾರತದ ಮುಖ್ಯ ವಿಷಯವಾದ ಭಗವದ್ಗೀತೆಗಿಂತ ಅದರಲ್ಲಿ ಪ್ರಸ್ತಾಪವಾಗಿರುವ ರಾಜಕಾರಣ, ಕೆಲವರು ನನ್ನ ಹತ್ರ ಈ ಪುಸ್ತಕ ವಿತರಣೆ ಮಾಡುವಾಗ ಹೇಳ್ತಾರೆ,
ಈ ಭಗವದ್ಗೀತೆ, ನನಗೆ ಈ ಭಗವದ್ಗೀತೆ ಬೇಡ, ಅದರಲ್ಲಿ ನಿಮ್ಮ ಹತ್ರ ಈ ಮಹಾಭಾರತ ಉಂಟಾ, ಮಹಾಭಾರತದಲ್ಲಿ ಅದು ರಾಜಕೀಯ ವಿಷಯ ಉಂಟಾ, ನನಗೆ ಅದು ರಾಜಕೀಯ ವಿಷಯ ಬೇಕು, ಜನರಿಗೆ ಅದು ವಿಷಯ, ಅರ್ಥ ಪ್ರಗತಿ, ಆರ್ಥಿಕ ಅಭಿವೃದ್ಧಿ ಅದು ಬೇಕು ಅವರಿಗೆ, ಜನ ಸೇವೆಗಳಿಂದ ಆಕರ್ಷಿತರಾಗ್ತಾರೆ ಅವರಿಗೆ, ಅದೆಲ್ಲ ಬೇಕು, ಇದು ಬೇಡ. ಆಕ್ಚುಲಿ ಭಗವದ್ಗೀತೆ ಭಾಗವತ ಈ ಮಹಾಭಾರತದ ಒಂದು ಪಾಠ, ಅದು ಅವರಿಗೆ ಬೇಡ, ಉಳಿದದ್ದು ಬೇಕು. ವೇದವ್ಯಾಸರ ಈ ಹೊಂದಾಣಿಕೆ ಮನೋಧರ್ಮವನ್ನು ನಾರದರು ನೇರವಾಗಿ ಖಂಡಿಸ್ತಾರೆ. ನೋಡಿ, ಇದಕ್ಕೆಲ್ಲ ಯಾರು? ವೇದವ್ಯಾಸರು. ವೇದವ್ಯಾಸರು ಅದನ್ನು ಕೊಟ್ಟ ಕಾರಣ ಹೀಗೆ ಆಗಿದೆ, ಹಾಗೆ ಅವರು ಖಂಡನೆ ಮಾಡ್ತಾರೆ. ಮಾನವ ಜೀವನದ ಪರಮ ಅಗತ್ಯವೆಂದರೆ ವ್ಯಕ್ತಿಯು ಭಗವಂತನೊಂದಿಗೆ ತನ್ನ ಶಾಶ್ವತ ಸಂಬಂಧ ಅರ್ಥ ಮಾಡಿಕೊಳ್ಳುವುದು ಮತ್ತು ತಡೆ ಮಾಡದೆ ಅವನಿಗೆ ಸಂಪೂರ್ಣ ಶರಣಾಗುವುದು. ಜೀವೇರ ಸ್ವರೂಪವಾಗಿ ನಿತ್ಯ ಕೃಷ್ಣ ದಾಸ, ನಾವು ಅದನ್ನು ಅರ್ಥ ಮಾಡಿ ಕೃಷ್ಣನಿಗೆ ಶರಣಾಗತನಾಗುವುದು, ಇದೇ ನಮ್ಮ ಕೆಲಸ. ಇದನ್ನು ನೇರವಾಗಿ ಸಾರುವಂತೆ ನಾರದ ವ್ಯಾಸರಿಗೆ ಹೇಳುತ್ತಾರೆ. ಮತ್ತೆ ಇದನ್ನು ನೇರವಾಗಿ ಸಾರಿ ಮತ್ತೆ ಅವರು ಭಾಗವತಮಲ್ಲಿ ಅವರು ಕೊಡ್ತಾರೆ. ರೋಗಿಯು ತನಗೆ ನಿಷಿದ್ಧವಾದ ಆಹಾರವನ್ನು ಸೇವಿಸಲು ಸದಾ ಕಾತರನಾಗಿರುತ್ತಾನೆ. ಈಗ ರೋಗಿಗೆ ಹೇಗೆ ಅಂದ್ರೆ, ಈಗ ಈ ಶುಗರ್ ಇದ್ದವನಿಗೆ ಎಂತ ಹೇಳ್ತಾರೆ ಡಾಕ್ಟರ್, ನೀನು ಸಿಹಿಯಾದ ತಿಂಡಿ ತಿನ್ಬೇಡ, ಆದ್ರೆ ಅವನಿಗೆ ಆ ಸಿಹಿಯಾದ ತಿಂಡಿ ತಿನ್ಲಿಕ್ಕೆ ಆಸೆ. ಆದರೆ ರೋಗಿಯು ತಿನ್ನಲೇಬಾರದ ಅಂತ ಆಹಾರವನ್ನು ಅವನಿಗೆ ಕೊಂಚ ಮಟ್ಟಿಗೆ ಕೊಡುವುದಕ್ಕೆ ತಜ್ಞ ವೈದ್ಯನು ಒಪ್ಪುವುದಿಲ್ಲ, ಡಾಕ್ಟರು ಒಪ್ಪಿಕೊಳ್ಳುವುದಿಲ್ಲ. ಅವನಿಗೆ ಶುಗರ್ ಇದ್ದವನಿಗೆ ಸ್ವೀಟ್ ಕೊಡ್ಲಿಕ್ಕೆ ಒಪ್ಪುವುದಿಲ್ಲ. ಕಾಮ್ಯ ಕರ್ಮದಲ್ಲಿ ಆಸಕ್ತನಾದವನು ಅವನ ಕೆಲಸ ಸಂಬಂಧದಲ್ಲಿ ನಿರುತ್ಸಾಹಗೊಳಿಸಬಾರದೆಂದು ಭಗವದ್ಗೀತೆ ಹೇಳಿದೆ. ಏಕೆಂದ್ರೆ ಆ ಮೂಲಕ ಅವನನ್ನು ಕ್ರಮೇಣ ಆತ್ಮಸಾಕ್ಷಾತ್ ನೆಲೆಗೆ ಏರಿಸುವುದು ಸಾಧ್ಯ. ಅಂದ್ರೆ ಈಗ ಕಾಮ್ಯಕರ್ಮ ಅಂದ್ರೆ ಕರ್ಮಿ ಅವ ಎಂತ ಮಾಡ್ಬೇಕು, ಸ್ವಲ್ಪ ಸ್ವಲ್ಪ ಕೃಷ್ಣನಿಗೆ ಕೊಡ್ತಾ ಬರ್ಬೇಕು. ಈ ರೀತಿ ಭಗವದ್ಗೀತೆ ಪ್ರೋತ್ಸಾಹ ಮಾಡ್ತದೆ ಈ ಕರ್ಮಯೋಗ. ಮತ್ತೆ ಈ ರೀತಿ ಕೊಡ್ತಾ ಬರುವಾಗ ಎಂಡಿಗೆ ಅವನು ಟೋಟಲ್ ಕೃಷ್ಣನಿಗೆ ಕೊಡ್ಲಿಕ್ಕೆ ಆಗ್ತದೆ. ಈ ರೀತಿ ಅದನ್ನು ಹೇಳುವಂಥದ್ದು. ಆತ್ಮ ಸಾಕ್ಷಾತ್ಕಾರದ ಶುಷ್ಕ ವೇದಾಂತಿಗಳಿಗೆ ಮಾತ್ರವೇ ಇದು ಕೆಲವು ಸಲ ಅನ್ವಯವಾಗುತ್ತದೆ. ಯಾರು ಭಕ್ತಿ ಸೇವೆ ಮಾರ್ಗದಲ್ಲಿ ಸಾಗಿದರು ಅಂತವರಿಗೆ ಈ ಸಲಹೆ ಕಡ್ಡಾಯವೇನು ಅಲ್ಲ. ಅಂದ್ರೆ ಉಳಿದವರಿಗೆ ಹೇಗೆ ಅಂದ್ರೆ, ಯಾರು ಭಕ್ತಿ ಸೇವೆಯಲ್ಲಿ ಬರ್ತಾನೆ ಅವನಿಗೆ ಇಮಿಡಿಯೇಟ್ ಎಲ್ಲವನ್ನು ಕೃಷ್ಣ ಕೊಡ್ಬೋದು. ಆದ್ರೆ ಉಳಿದವರಿಗೆ ಕಾಮಿ ಕರ್ಮಗಳಿಗೆ ಸ್ವಲ್ಪ ಸ್ವಲ್ಪ ಕೃಷ್ಣ ಕೊಡ್ತಾ ಬಂದ್ರೆ ಗ್ರಾಜುವಲಿ ಅವನ ಸಾಯೋ ಸ್ಟೇಜ್ ಅಲ್ಲಿ ಎಲ್ಲವೂ ಕೃಷ್ಣನಿಗೆ ಕೊಡ್ಲಿಕ್ಕೆ ಆಗ್ತದೆ. ಎಸ್, ಹರೇ ಕೃಷ್ಣ. ಪ್ರಶ್ನೆಯಲ್ಲಿ ಕೇಳ್ಬೋದು. ವಾಂಚಕಲ್ಪತರೋ ವಿಶ್ಯ ಕೃಪಾ ಸಿಂಧು ವಿವೇಚ ಪತ್ತನ ಪಾವನಿಯೊಬ್ಬು ವೈಷ್ಣವ ನಮೋ ನಮಃ. ಅನಂತ ಕೋಟಿ